ಉಡುಪಿ ಜಿಲ್ಲೆಯಲ್ಲಿ ಅತ್ಯಧಿಕ ಮಳೆಯಾಗಿದ್ದು ಸುಮಾರು 1 ತಿಂಗಳಿನಿಂದ ಎಡೆಬಿಡದೆ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಉಡುಪಿಗೆ ಆಗಮಿಸುವ ಭಕ್ತರು ಮತ್ತು ಪ್ರವಾಸಿಗಳು ವಾಪಸ್ ಹೋಗುತ್ತಿದ್ದಾರೆ ಎನ್ನಲಾಗಿದೆ. ವಿಪರೀತ ಮಳೆಯಾಗಿದ್ದು ಜಿಲ್ಲಾಡಳಿತ ಸಮುದ್ರ ಕಡೆ ಪ್ರವಾಸಿಗರು ಹೋಗಬಾರದು ಎಂಬ ನಿರ್ದೇಶನವನ್ನು ಕೂಡ ನೀಡಿದೆ. ದೇವಾಲಯಗಳಲ್ಲಿ ಕೂಡ ತಾವು ಬಂದ ವಾಹನದಲ್ಲಿ ಕುಳಿತು ದೇವರ ದರ್ಶನ ಮಾಡುವಂತಾಗಿದೆ. ಮಳೆಯಿಂದಾಗಿ ವಾಹನದಿಂದ ಇಳಿಯಲು ಸಾಧ್ಯ ಆಗ್ತಾ ಇಲ್ಲ ಎಂಬುದು ಭಕ್ತರ ಮಾತು. ಸಿಂಪಲ್ ವಾಕ್ಯ ಹೇಳು ನಮ್ದು. ಓಕೆ ಆಂಟಿ ಓಡಿ ಬರ್ತಾರೆ ನಿಮ್ಮಂದೆ ಕೊಟ್ಟವಾ. ನಾವು ಬಳ್ಳಾರಿಯಿಂದ ಬಂದಿದ್ವಿ. ಭಾರಿ ಮಳೆ ಬಂದು ಫುಲ್ಲು ಇಲ್ಲಿ ಭಾರಿ ಮಳೆ. ಇಷ್ಟು ಈ ಟೈಮಿಗೆ ಬರಬಾರ್ದು. ನಾವು ಟೂರಿಸ್ಟ್ ಪ್ಲೇಸಲ್ಲಿ ಭಾರಿ ತೊಂದರೆ. ಮಳೆ ಗ್ಲಾಸು ಫುಲ್ಲು ಇದಾಗುತ್ತೆ. ರೋಡು ರಸ್ತೆ ಭಾರಿ ತೊಂದರೆ ಇದೆ. ಆಗಲ್ಲ ಇಲ್ಲಿ ಫುಲ್ಲು ಗಾರ್ಬಿಟ್ಟು ಕೆಳಗಡೆ ಇಳಿದ್ರೆ ಮಳೆನೇ ಫುಲ್ಲು ಮಳೆ. ಇಲ್ಲಿಗೆ ಹೋಗೋಕ್ಕಾಗಿಲ್ಲ. ಅದೇ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಬಟ್ ಬೀಚು ಎಲ್ಲಿ ಬಿಟ್ಟಿಲ್ಲ ಹೊರಗಡೆ. ಮಳೆ ಫುಲ್ ಜಾಸ್ತಿ ಇದೆ. ಗಾಡಿಯಿಂದ ಇಳಿಯೋಕ್ಕಾಗಲ್ಲ. ಮಳೆ ಫುಲ್ ಜೋರಿದೆ, ಜಾಸ್ತಿ ಇದೆ. ಯಾವುದು ಬರೋದು ಬೇಡ ಅನಿಸ್ತದೆ. ಟೂರಿಸ್ಟು ಯಾವುದು ಬರಲ್ಲ ಅನಿಸುತ್ತೆ. ಇದು ಭಾರಿ ಬರ್ಸ ಬರೋದು ಮೂಲ ಬರ್ಸೋಗಿ ಬರ್ತದ ಗಾಡಿ ಜತ್ತದ ದೇವಸ್ಥಾನ ಪೋಪುನಂಚಿತ್ನ ಸ್ಥಿತಿ ಇಜ್ಜಿ ಅಂಚದು ದೂರದ್ದು ಬರ್ಪುನಂಚಿತ್ನ ಯಾತ್ರಾರ್ಥಿರು ಇರಲಿರ ಅಕ್ಲು ಒಂಚೂರು ಯೋಚನೆ ಮಲ್ತೊಂದು ಬರ್ಪುನ ಭಾರಿ ಎಡ್ಡೆ ಬತ್ತದ ಬುಕ್ಕ ಮೂಲ ಬತ್ತದ ಸಮಸ್ಯೆ ಅದು ಅರ್ಧೋಡು ತಿಕ್ಕೊಂದು ಬೂರ್ನ ಹಿಡ್ದು ದೂರದ್ದು ಬರ್ಪುನಾಗ್ಲಿ ಯೋಚನೆ ಮಲ್ತದ ಒಂಜಿ 4 ದಿನ ಬರ್ಸೊಂಚೂರು ಕಮ್ಮಿ ಆಗಿ ಬುಕ್ಕನೇ ಬತ್ತನ ಭಾರಿ ಎಡ್ಡೆ. ಇದನ್ನ ಈ ಅಷ್ಟಮಿ ಕೊಂಡದ ಬತ್ತದ ಮೂಲು ಪಾರ್ಕಿಂಗ್ ಇಲ್ಲ ಬಂಗ ಬೊಕ್ಕ ಮೂಲು ಉಂತನ ವ್ಯವಸ್ಥೆ ಎಲ್ಲ ಭಾರಿ ಬಂಗ ಅಂಚದು ಬನ್ನಾಗ ಯೋಚನೆ ಮಲ್ತೊಂದು ಬಲ್ಲೆ.